ಪುತ್ತೂರಿನಲ್ಲಿ ವಿದ್ಯಾಮಾತಾ ಅಕಾಡೆಮಿ ವತಿಯಿಂದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪೂರ್ವ ತಯಾರಿ ಬಗ್ಗೆ ಉಚಿತ ಮಾಹಿತಿ ಕಾರ್ಯಾಗಾರ ನಡೆಯಿತು. ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಕಾರ್ಯಕ್ರಮಕ್ಕೆ ದೀಪ ಬೆಳಗಿ ಚಾಲನೆಯನ್ನ ನೀಡಿದರು. ಸ್ಪರ್ಧಾತ್ಮಕ ಪರೀಕ್ಷೆಯ ಹೆಸರಾಂತ ತರಬೇತುದಾರರಾದ ಅರವಿಂದ ಚೊಕ್ಕಾಡಿ ಇವರ ಮಾರ್ಗದರ್ಶನ ಹಾಗೂ ನೇತೃತ್ವದಲ್ಲಿ ಈ ಕಾರ್ಯಾಗಾರ ನಡೆಯಿತು. ಈ ಕಾರ್ಯಾಗಾರದಲ್ಲಿ ಸರ್ಕಾರಿ ಹಾಗೂ ಸರ್ಕಾರಿ ಸೌಮ್ಯದ ಇಲಾಖೆಯಲ್ಲಿ ಖಾಲಿ ಹುದ್ದೆಗಳಿಗೆ ಯಾವ ರೀತಿ ನೇಮಕ ನಡೆಯುತ್ತದೆ, ಪರೀಕ್ಷೆಯನ್ನ ಹೇಗೆ ಎದುರಿಸಬೇಕು ಅನ್ನೋದನ್ನ ವಿದ್ಯಾರ್ಥಿಗಳಿಗೆ ತಿಳಿಸಿಕೊಡಲಾಯಿತು. ಈ ಕಾರ್ಯಕ್ರಮದಲ್ಲಿ ಪದವಿ ಪೂರ್ವ, ಪದವಿ, ಸ್ನಾತಕೋತ್ತರ ಪದವಿ ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು. ಈ ವೇಳೆ ಸಂಸ್ಥೆಯ ಮುಖ್ಯಸ್ಥ ಕಾಗೇಶ್ ರೈ, ಸಹಕಾರಿ ಸಂಘದ ಅಧ್ಯಕ್ಷ ಪ್ರಸಾದ್ ಕೌಶಾಲ್ ಶೆಟ್ಟಿ ಉಪಸ್ಥಿತರಿದ್ದರು. ಇಷ್ಟೊಂದು ಕಾಲೇಜಸ್ ಅಲ್ಲಿ ಯಾರು ಕೂಡ ಧೈರ್ಯ ಮಾಡಿರ್ಲಿಲ್ಲ. ನೀವು ಮತ್ತೆ ಏನಂತ ಹೇಳಿದ್ರೆ ಯಾವುದೇ ಸ್ಕೂಲ್ ಅಥವಾ ಕಾಲೇಜ್ ನಡೆಸುವವನಿಗೆ ಆ ಕಾನ್ಸೆಪ್ಟ್ ಸಕ್ಸಸ್ ಮಾಡ್ಲಿಕ್ಕೆ ಅದು ಕಷ್ಟ ಇದೆ. ಯಾಕಂದ್ರೆ ಎರಡನ್ನೂ ತೂಗಿಸ್ಕೊಂಡು ಹೋಗಕ್ಕೆ ಕಷ್ಟ ಆಗುತ್ತೆ. ಈ ನಿಟ್ಟಿನಲ್ಲಿ ನೀವು ಮಾಡ್ತಿರುವಂಥದ್ದು 100% ಸಕ್ಸಸ್ ಆಗ್ತೀರಿ ಅಂತ ಹೇಳಿದ್ರು. ಆ ನಿಟ್ಟಿನಲ್ಲಿ ನೀವೆಲ್ಲ ಬಂದಿದ್ದೀರಿ ಇವತ್ತು. ಎಲ್ಲರನ್ನು ಕೂಡ ನಾನು ಸ್ವಾಗತ ಮಾಡ್ತಾ ಅದೇ ರೀತಿಯಲ್ಲಿ ಅಪೇಕ್ಷಾ ಪೈ ಅವರು ಕೂಡ ಪುಟಾಣಿ, ನಾವು ಬಹುಶಃ ಪುತ್ತೂರು ಜಿಲ್ಲಾ ಹೋರಾಟಕ್ಕೆ ನಾನು ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿದೆ. ಪ್ರಥಮ ಕಾರ್ಯಕ್ರಮ ಅದು. ಅವರು ಬಹಳಷ್ಟು ಪ್ರಖ್ಯಾತನ ಹೊರಗಡೆ ಗಳಿಸಿದ್ರು. ಪುತ್ತೂರಲ್ಲಿ ಯಾರಂತ ಗೊತ್ತಿರಲಿಲ್ಲ. ಆ ನಂತರದ ದಿನಗಳಲ್ಲಿ ನಾವು ಪ್ರತಿ ಕಾರ್ಯಕ್ರಮ ಕರೆದ್ರೆ ಪುಟಾಣಿ ಯಾವತ್ತೂ ಇಲ್ಲ ಅಂತ ಹೇಳಿಲ್ಲ. ಅವ್ರ ತಂದೆ ಕೂಡ ಅಷ್ಟೇ, ಸರ್ ನಿಮ್ಮ ಕಾರ್ಯಕ್ರಮ ಅದು ಬಂದೇ ಬರ್ತದೆ. ಅವ್ರು ಕಾಸರಗೋಡಿಂದ ಬರಬೇಕು, ಅವರು ಕಾಸರಗೋಡಿಂದ ಬಂದಿದ್ದಾರೆ. ಅವರನ್ನು ಕೂಡ ವಿಶೇಷವಾಗಿ ಸ್ವಾಗತ ಮಾಡ್ತಾ, ನಿಮ್ಮಲ್ಲೆಲ್ಲ ಸ್ವಾಗತ ಮಾಡ್ತಾ, ನಿಮ್ಮನ್ನೆಲ್ಲ ಪಾಸ್ ಮಾಡಿ ಒಳಗೆ ತರುವುದು ಹೇಗೆ ಅನ್ನೋ ಪ್ರಯತ್ನ ಇರ್ತದೆ. ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಅಲ್ಲಿ ಹೊರಗೆ ಹಾಕುವುದು ಹೇಗೆ ಅಂತ ಕ್ವಶನ್ ತೆಗೆಯುವುದು. ಆ ಮೆಥಡೇ ಚೇಂಜ್. ಕಾಂಪಿಟೇಟಿವ್ ಎಕ್ಸಾಮಿಗೆ ಸಪರೇಟ್ ಇನ್ಸ್ಟಿಟ್ಯೂಷನ್ ಆದಾಗ ಮಾತ್ರವೇ ಅದು ಸಕ್ಸಸ್ ಆಗುದಿಲ್ಲ ಅಂತಲ್ಲ, ಗ್ರ್ಯಾಂಡ್ ಸಕ್ಸಸ್ ಆಗ್ತದೆ. ಅದನ್ನು ನಾನು ನೋಡಿದ್ದೇನೆ. ಅದರ ಗ್ರ್ಯಾಂಡ್ ಸಕ್ಸಸ್ ಅನ್ನು ಹೇಗೆ ಮಾಡಬೇಕು ಅನ್ನುವಂಥದ್ದು ವೆರಿ ಇಂಪಾರ್ಟೆಂಟ್. ಇದು ಭಾಗ್ಯಶ್ರೀಗಳು ಗಮನಿಸಬೇಕು. ದುಡ್ಡೇ ಇಲ್ಲದವ ಬರ್ತಾನ, ಅಡ್ಜಸ್ಟ್ ಮಾಡಿ ಅವನನ್ನು ಇನ್ಸ್ಟಿಟ್ಯೂಷನ್ಗೆ ತಗೊಳ್ಬೇಕು, ಆಯ್ತಾ? ಅಥವಾ ತಕ್ಕಮಟ್ಟಿಗೆ ಎಲ್ಲ ಈತೆ ಇಪ್ಪು ಅಂತ ಹೇಳುವ ಬರ್ತಾನ, ಅವನನ್ನು ತಗೊಳ್ಬೇಕು. ಆದರೆ ಅವ ಎಷ್ಟು ಹಣ, ಡಬ್ಬಲ್ ಹಣ ಬೇಕಾದ್ರೂ ಕೊಡ್ಲಿ, ಕ್ಲಾಸಿಗೆ ಬಂದು ಅವನು ಸೀರಿಯಸ್ ಆಗಿ ಅಟೆಂಡ್ ಮಾಡ್ತಾ ಇಲ್ಲ ಅಂತಾದ್ರೆ ಅವನನ್ನು ಕಿತ್ತಾಕ್ಬೇಕು. ಅವನನ್ನು ಉಳಿಸಿಕೊಂಡ್ರೆ ಇದೆ ಅಲ್ಲ, ಹಿ ಈಸ್ ಡ್ಯಾಮೇಜ್ ಟು ದ ಇನ್ಸ್ಟಿಟ್ಯೂಷನ್. ನಾಟ್ ಓನ್ಲಿ ಹಿಮ್, ಅವನಿಗೆ ಮಾತ್ರ ಅಲ್ಲ, ಇನ್ಸ್ಟಿಟ್ಯೂಷನ್ಗೆ ಡ್ಯಾಮೇಜ್ ಅವನು. ಯಾಕೆಂತಂದ್ರೆ ಅವನು ಸೀರಿಯಸ್ ಆಗಿ ವರ್ಕ್ ಮಾಡಲ್ಲ, ಇಲ್ಲಿ ಬಂದು ಕೂತ್ಕೊಳ್ತಾನೆ, ಅವನದ್ದು ಸಿಲೆಕ್ಷನ್ ಆಗೋದಿಲ್ಲ. ಅವ ಸಿಲೆಕ್ಷನ್ ಆಗದೇ ಇದ್ದದಕ್ಕೆ ಅವ ಕೊಡುವ ಕಾರಣ ಏನು ಅಂತ ಹೇಳಿದ್ರೆ ಅಲ್ಪ ದಾಳ ಕಲ್ಪ ಬುಜ್ಜಿ.